ಮಂಗಳೂರಿನಲ್ಲಿ ಹೊಸ ವರ್ಷವನ್ನ ಸ್ವಾಗತಿಸುವ ಸಂಭ್ರಮ ಜೋರಾಗಿತ್ತು. ಮಂಗಳೂರಿನ ಜನತೆಗೆ ಹೊಸ ವರ್ಷವನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಓಷನ್ ಪರ್ಲ್ ನ್ಯೂ ಇಯರ್ ಈವ್ 2020 ಎನ್ನುವ ವೈವಿಧ್ಯಮಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಕಲರ್ಫುಲ್ ಆಗಿ ಗ್ರ್ಯಾಂಡ್ ಆಗಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಝಲಕ್ ಎಲ್ಲಿದೆ ನೋಡಿ. ಎಲ್ಲೆಲ್ಲೂ ಕಣ್ಣು ಕೋರೈಸುವಂತಹ ಕಲರ್ಫುಲ್ ಲೈಟಿಂಗ್ಸ್, ಅದಕ್ಕೆ ತಕ್ಕಂತೆ ಹಾರ್ಟ್ ಬೀಟ್ ಹೆಚ್ಚಿಸುವಂತಹ ಮ್ಯೂಸಿಕ್, ಎಲ್ಲೆಡೆ ತುಂಬಿದ ಸಂಭ್ರಮ. ಇದೆಲ್ಲ ಕಂಡು ಬಂದಿದ್ದು ಮಂಗಳೂರಿನ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ. ಹೊಸತನಗಳನ್ನ ಹೊತ್ತುಕೊಂಡು ಬಂದಿರುವ ಹೊಸ ವರ್ಷ 2020 ಸ್ವಾಗತಿಸುವ ಹಿನ್ನೆಲೆಯಲ್ಲಿ ಮಂಗಳೂರಿನ ಪ್ರಸಿದ್ಧ ಹೋಟೆಲ್ ಓಷನ್ ಪರ್ಲ್ ಮೂಲಕ ರೂಪುಗೊಂಡಿದ್ದ ವ್ಯವಸ್ಥೆ. ಹೊಸ ವರ್ಷವನ್ನ ಸ್ವಾಗತಿಸುವ ನಿಟ್ಟಿನಲ್ಲಿ ಮಂಗಳೂರಿನ ಹೋಟೆಲ್ ಓಷನ್ ಪರ್ಲ್ ವತಿಯಿಂದ ನ್ಯೂ ಇಯರ್ ಈವ್ 2020 ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲರ್ಫುಲ್ ಲೈಟಿಂಗ್ಸ್ಗಳಿಂದ ಕಂಗೊಳಿಸ್ತಾ ಇದ್ದ ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ವೆರೈಟಿ ಕಲ್ಚರಲ್ ಪ್ರೋಗ್ರಾಂಗಳು ನಡೆಯಿತು. ಖ್ಯಾತ ಡಿಜೆ ಫರ್ಮೀನ್ ಅವರ ಡಿಜೆ ಶೋಗೆ ಜನರು ಹುಚ್ಚೆದ್ದು ಕುಣಿದ್ರು. ಜೊತೆಗೆ ಗಾಯಕರಾದ ಓಮಲ್ ಶಾ, ಪ್ರಕಾಶ್ ಮಹದೇವನ್, ರೂಪಾ ಪ್ರಕಾಶ್ ಮತ್ತು ಖ್ಯಾತ ಬಾಲಿವುಡ್ ಗಾಯಕ ದಿಲೇಶ್ ದೋಶಿ ಅವರಿಂದ ನಡೆದ ಲೈವ್ ಸಿಂಗಿಂಗ್ ಪರ್ಫಾರ್ಮೆನ್ಸ್ ಭರ್ಜರಿ ಮನೋರಂಜನೆ ತಂದುಕೊಟ್ಟಿತು. ಜೊತೆಗೆ ಖ್ಯಾತ ನೃತ್ಯ ತಂಡದಿಂದ ರೋಮಾಂಚಕ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು, ವಿವಿಧ ಗೇಮ್ ಶೋಗಳು ಸಂಭ್ರಮಕ್ಕೆ ಹೊಸ ವರ್ಷದ ಸಂಭ್ರಮವನ್ನ ಹಿಮ್ಮಡಿಗೊಳಿಸಿತ್ತು. ಇನ್ನು ಹೊಸ ವರ್ಷವನ್ನ ಆಚರಿಸಲು ಆಗಮಿಸಿದ್ದ ನೂರಾರು ಮಂದಿ ಲೈವ್ ಸಿಂಗಿಂಗ್ ಪರ್ಫಾರ್ಮೆನ್ಸ್ಗೆ ಮೈಮರೆತು ಹೆಜ್ಜೆ ಹಾಕಿ ಸಂಭ್ರಮಪಟ್ಟರು. ಒಟ್ಟಿನಲ್ಲಿ ಮಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಓಷನ್ ಪರ್ಲ್ ಆಯೋಜಿಸಿದ್ದ ನ್ಯೂ ಇಯರ್ ಈವ್ 2020 ಸಂಭ್ರಮದ ಕಾರ್ಯಕ್ರಮದ ಮೂಲಕ ಹೊಸ ವರ್ಷವನ್ನ ಬರಮಾಡಿಕೊಂಡ ಮಂಗಳೂರಿನ ಜನತೆಯ ಸಂಭ್ರಮ ಮುಗಿಲು ಮುಟ್ಟಿತ್ತು. ಪವನ್ ಕಾಜಿಮಠ್, ವಿ4 ನ್ಯೂಸ್ 24/7 ಮಂಗಳೂರು.